ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೋತ್ಸವ ಇದೇ ಬರುವ ಏಪ್ರಿಲ್ 10ರಿಂದ 20ನೇ ತಾರೀಕುವರೆಗೆ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಈಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ಪೂರ್ವಭಾವಿ ತಯಾರಿಗಳನ್ನು ಮಾಡಿಯಾಗಿದೆ. ಅಧಿಕಾರಿ ವರ್ಗದವರ ಜೊತೆ ಚರ್ಚೆ ಮಾಡಿ ಕಾನೂನು ವ್ಯವಸ್ಥೆ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ನಡೆದಿದೆ. ಬರುವ 1ನೇ ತಾರೀಕಿನಂದು ಕೊನೆ ಕಳೆಯುವಂಥ ಕಾರ್ಯಕ್ರಮ ಆಗ್ತದೆ. 10ರಿಂದ 20 ತಾರೀಕಿನವರೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಜಾತ್ರೆ ನಡೆಯುತ್ತೆ. ಎಲ್ಲ ವ್ಯವಸ್ಥೆಗಳಾಗಿ ಎಲ್ಲ ಸಂದರ್ಭನೆ ಆಗಲಿ ಹಾಗೆ ಎಲ್ಲ ಬೇಕಾದ ಸ್ಥಿತಿಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಯೋಜನೆಗಳನ್ನು ಹಾಕೊಂಡಿದ್ದು ಈ ವರ್ಷ ನಮ್ಮ ರಥ ಸೇವೆ ಮಾಡ್ತೀವಿ. ಕಳೆದ ವರ್ಷದಿಂದ ಈ ವರ್ಷ ಕಳೆದ ವರ್ಷ 150ರಿಂದ 200 ಜನ ಸ್ವಯಂ ಇಚ್ಛೆಯಿಂದ ರಥ ಸೇವೆಯನ್ನು ಮಾಡುವಂಥ ಅವರ ಸೇವೆಯನ್ನು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಡ್ರೈನೇಜ್ ಸಿಸ್ಟಮ್ಗಳಾಗಲಿ, ತಡೆಗೋಡೆಗಳಾಗಲಿ, ಯಾರ್ಯಾರು ಈಗಲೇ ಮೊನ್ನೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆಯಾಗಿದೆ. ಈ ಬಜೆಟಿನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾಗರಿಕರ ವ್ಯಾಪ್ತಿಯಲ್ಲಿ ಇರುವಂಥ ದೇವಸ್ಥಾನಗಳ ಜಾಗಗಳು ಯಾವುದು ಆಕ್ರಮವಾಗಿದೆ ಅದನ್ನು ಅಳತೆ ಮಾಡಿ ಅದನ್ನು ವಾಪಸ್ಸು ದೇವಸ್ಥಾನದ ಒಳಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅನ್ನುವ ವಿಚಾರವನ್ನು ನಮ್ಮ ಬಜೆಟಿನಲ್ಲಿ ಕೂಡ ಹೇಳಿದ್ದಾರೆ. ನಾವು ಕೂಡ ಈಗಲೇ ಸಭೆಗೆ ಆದೇಶ ಮಾಡಿದ್ದೇವೆ. ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ದೇವಸ್ಥಾನದ ಜಾಗದಲ್ಲಿ ಅತಿಕ್ರಮಣ ಮಾಡಿ ಈಗಿಂದ ಕೂತ್ಕೊಂಡಿದ್ದರು, ಬಳಕೆ ಮಾಡ್ತಾಯಿದ್ರು. ಅತಿಕ್ರಮಣ ಅಂತ ಹೇಳಲಿಕ್ಕೆ ಈಗಿಂದ ಬಳಕೆ ಮಾಡ್ತಾಯಿದ್ರು. ಅವರು ಕೂಡ ಅದನ್ನು ವಾಪಸ್ಸು ದೇವಸ್ಥಾನಕ್ಕೆ ಬಿಟ್ಟುಕೊಡುವಂಥ ವಿಚಾರವನ್ನು ಕೇಳಿದ್ದಾರೆ. ಅವರಿಗೆಲ್ಲ ಒಂದು ಸಮಯವನ್ನು ಕೊಟ್ಟಿದ್ದೇನೆ. ಅವರು ಒಂದು 5 ತಿಂಗಳು 6 ತಿಂಗಳಲ್ಲಿ ಯಾರ್ಯಾರು ಅದರಲ್ಲಿ ಮನೆಯೆಲ್ಲ ಇದ್ದಾರೆ ಅವರು ಬೇರೆ ಕಡೆಗೆ ಶಿಫ್ಟ್ ಹಾಕುವಂಥ ವ್ಯವಸ್ಥೆಗಳನ್ನಾಗ್ಬೋದು. ಯಾರು ಬಾಡಿಗೆಗೆ ಕೊಟ್ಟಿದ್ದಾರೆ, ಯಾರು ಅದನ್ನು ಬಳಕೆ ಮಾಡ್ತಾ ಇಲ್ಲ, ಅವರಿಗೆ ಕೂಡಲೇ ಆ ಜಾಗವನ್ನು ತೆರವುಗೊಳಿಸಲಿಕ್ಕೆ ಇವಾಗಲೇ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಮುಂದಿನ ದಿವಸದಲ್ಲಿ ಅದನ್ನು ಕೂಡ ಮಾಡಬೇಕು. ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಈಗಲೇ ರಾಜ್ಯ ಸರ್ಕಾರದ ಕೈ ಸೇರಿದೆ. ಇನ್ನೊಂದು 10-15 ದಿವಸದಲ್ಲಿ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿ ಬರ್ತದೆ. ಬಂದ ಕೂಡಲೇ ಡ್ರೈನೇಜ್ ಸಿಸ್ಟಮ್ ಒಟ್ಟಿಗೆ ಆರಂಭ ಮಾಡ್ತದೆ. ಹಂತವಾಗಿ ಏನು ಕೆರೆಯ ಅಭಿವೃದ್ಧಿ ಮಾಡ್ತದೆ. ಆನಂತರ ಇಲ್ಲಿ ಏನು ವಸತಿ ಗೃಹಗಳನ್ನು ಮಾಡಬೇಕು. ಸುಮಾರು 3 ವಸತಿ ಗೃಹಗಳನ್ನು ಮಾಡಬೇಕು. ಡಾಮೆಟ್ರಿಗಳನ್ನು ಕೂಡ ಮಾಡಬೇಕು. ಯಾಕಂತಂದರೆ ಶಾಲೆ ಮಕ್ಕಳು ಮತ್ತು ಗ್ರೂಪ್ ಆಗಿ ತಂಡವಾಗಿ ಯಾರು ಬಸ್ಸಲ್ಲಿ ಬರ್ತಾರೆ ಅವರಿಗೆ ಡಾಮೆಟ್ರಿ ಅಂದರೆ ಅವರೊಂದು ಹಾಲನ್ನು ಮಾಡಿ ಅವರಿಗೆ ಮಲಗುವ ವ್ಯವಸ್ಥೆ ಮತ್ತು ಟಾಯ್ಲೆಟ್ ವ್ಯವಸ್ಥೆಗಳನ್ನೆಲ್ಲ ಮಾಡಿದರೆ ಊಟದ ವ್ಯವಸ್ಥೆ ಈಗ ಮಧ್ಯಾಹ್ನದಲ್ಲಿ ಇದೆ. ಮುಂದೆ ಹಂತವಾಗಿ ರಾತ್ರಿ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಸಬೇಕು. ಅದರಿಂದ ಯಾತ್ರಾರ್ಥಿಗಳು ಬೇರೆ ಬೇರೆ ಕಡೆ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು, ಶಾಲಾ ಮಕ್ಕಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರುವವರು ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾರೆ. ಅವರಿಗೆಲ್ಲ ರಾತ್ರಿ ಊಟದ ವ್ಯವಸ್ಥೆಯನ್ನು ಮುಂದೆ ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಎಲ್ಲ ಭಕ್ತಾದಿಗಳನ್ನು ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಪುಣ್ಯಕ್ಷೇತ್ರಕ್ಕೆ ಬರುವಂತೆ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ದೇವಸ್ಥಾನದ ಅಭಿವೃದ್ಧಿ, ಜಾತ್ರೋತ್ಸವ, ಅದಕ್ಕಿಂತ ಸಾನ್ನಿಧ್ಯ ಮುಂದಿಗಾಗಿ ಏನೇನು ಪೂಜೆ ಪುರಸ್ಕಾರಗಳು ಇನ್ನಷ್ಟು ನಡೀತದೆ. ದೇವಸ್ಥಾನದ ಸುತ್ತಮುತ್ತಲ ಜಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ವ್ಯವಸ್ಥಿತ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೀರ್ಣೋದ್ಧಾರ ಕೆಲಸ ಯಾವತ್ತೂ ಈಗ ಮಾಸ್ಟರ್ ಪ್ಲಾನ್ ನಮಗೆ ಅಪ್ರೂವಲ್ ಆಗಿ ಬರ್ತದೆ. ಈಗ ಒಂದಷ್ಟು ಜನ ಬಂದರೆ ನಾವು ಬೋರ್ವೆಲ್ ತೆಗೆದುಕೊಡ್ತೇವೆ, ನಾವು ಗ್ರನೈಟ್ ಹಾಕ್ತೇವೆ, ನಾವು ಇನ್ನೊಂದು ಕೆಲಸ ಮಾಡಿ ಕೊಡ್ತೇವೆ. ಆಸಕ್ತರು ತುಂಬ ಜನ ಇದ್ದಾರೆ. ನಾವು 25 ಜನರ ಎಲ್ಲರನ್ನು ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ. ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ, ಇದರಲ್ಲಿ ಕಾಂಗ್ರೆಸ್ BJP ಇಲ್ಲ, ಎಲ್ಲ ಪಕ್ಷಾತೀತವಾಗಿ ಉದ್ಯಮಿಗಳನ್ನೆಲ್ಲ ಸೇರಿಸಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಜೀರ್ಣೋದ್ಧಾರ ಮಾಡುವ ವ್ಯವಸ್ಥೆಗೆ ಎಲ್ಲ ಕೈ ಹಾಕ್ತೀವಿ. ಅದಕ್ಕೆ ತಂಡವನ್ನು ಮಾಡ್ತೀವಿ. ಫಸ್ಟ್ ಡ್ರೈನೇಜ್ ಸಿಸ್ಟಮ್ಗಳಾಗಿ, ಆನಂತರ ಟಾಯ್ಲೆಟ್ ಎಲ್ಲಿ ಬರಬೇಕು ಅಲ್ಲೇ ಬರಬೇಕು, ಹಾಲ್ ಎಲ್ಲಿ ಬರಬೇಕು ಅಲ್ಲೇ ಬರಬೇಕು, ವಸತಿ ಗೃಹ ಎಲ್ಲಿ ಬರಬೇಕಾ, ನಾನು ಈಶ್ವರ ಭಟ್ರು ಇನ್ನೊಬ್ಬರು ಹೇಳಿದಾಗೆ ಮಾಸ್ಟರ್ ಪ್ಲಾನ್ ಹೀಗಿದೆ ಹಾಗೆ ಮಾಡುವಂಥ ಕೆಲಸ
ಮಾಡ್ತೀವಿ. 2 ತಿಂಗಳಿನಲ್ಲಿ ಈ ಒಂದು ನಾವು ಕೂಡ ವರ್ಷಕ್ಕೆ ವಿಜೃಂಭಣೆಯಿಂದ ನಡೆಯಲಿದೆ. ಇವತ್ತು ನಾವು ಅನ್ನದಾನದ ವ್ಯವಸ್ಥೆಯನ್ನು ಈ ಕೆರೆ ಹತ್ತಿರ ಮನೆ ತೆರವುಗೊಳಿಸಿದ ಜಾಗೆಯಲ್ಲಿ ಮಾಡುತ್ತೇವೆ. ನಿನ್ನೆ ಚಪ್ಪರದ ಕೂಡ ಆಗಿದೆ. ಭಾಳ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಆ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸುಮಾರು 20,000 ಚದರ ಮೀಟರ್ ಚಪ್ಪರ ಈಗಾಗಲೇ ತಯಾರಾಗ್ತಾ ಉಂಟು. ಹಾಗೆ ಅಲ್ಲಿ ಕೆಳಗೆ ಇದು ಮೊದಲು ಚಪ್ಪರೆಲ್ಲ ಇತ್ತು, ಈಗ ಈ ಸಲ ಇಲ್ಲ. ಈ ಸಲ ಹೆಚ್ಚಿನ ಕಡೆ ಅಲ್ಲಿ ಗದ್ದೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇನ್ನಿತರ ಊಟದ ವ್ಯವಸ್ಥೆ ಯಾವುದು ಮಾಡಲಿಕ್ಕೆ ಬಿಡಲಿಲ್ಲ. ಅಂದರೆ ಅಷ್ಟು ಜನ ಈ ಸಲ ಸೇರುವಂಥದ್ದು ಉಂಟು. ನಮಗೆ ಶಿವರಾತ್ರಿ ದಿವಸವೇ ಕಳೆದದಿಂದ ಸರಿ ಡಬ್ಬಲ್ ಜನಸಾಗಿದೆ. 6,000 ಜನ ಈ ಸಲ ನಮ್ಮ ದೇವಸ್ಥಾನದಲ್ಲಿ ಬಂದಿರ್ತಾರೆ, ಭಕ್ತರು ಬಂದಿರ್ತಾರೆ. ಹಾಗೆ ಈ ಸಲ ಜಾತ್ರೆ ಉತ್ಸವದಲ್ಲಿಯೂ ಹೆಚ್ಚಿನ ಜನಸಂಖ್ಯೆ ಇರುವ ನಿರೀಕ್ಷೆ ಇದೆ. ಅಂದರೆ ಒಂದು ಶಾಸಕರ ಒಂದು ವ್ಯವಸ್ಥೆಯ ರೂಪದಲ್ಲಿ ಅವರೊಂದು ಮಾರ್ಗದರ್ಶನದಲ್ಲಿ ಭಾಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈಗ ದೇವಸ್ಥಾನವು ಈಗ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಲಿ, ಅನ್ನದಾನ ಕೆಲಸದಲ್ಲಿ ಒಳಗೆ ಪ್ರಸಾದ ಕೊಡುವ ವಿಷಯದಲ್ಲಾಗಲಿ ಎಲ್ಲ ವ್ಯವಸ್ಥೆಯು ಕೂಡ ಭಾಳ ಅಚ್ಚುಕಟ್ಟು ಒಂದು ವ್ಯವಸ್ಥಿತ ರೂಪದಲ್ಲಿ ನಡೀತದೆ. ಇದು ಭಕ್ತರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರರಾಗಿದ್ದಾರೆ. ಭಕ್ತರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿಗ ಸಹಕಾರ ನೀಡ್ತಾರೆ. ನೋಡಿ, ಆಚೆ ವರ್ಷ 48 ಬ್ರಹ್ಮರಥ ಸೇವೆ ಇತ್ತು. ಮತ್ತು ಕಳೆದ ಸಲ ನಮಗೆ ಶಾಸಕರೊಂದು ಟೀಮು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಗ 68 ಬ್ರಹ್ಮರಥ ಸೇವೆ ಇತ್ತು. ಈ ಸಲ ಈಗಾಗಲೇ 105 ಜನ ಹೆಸರು ನೋಂದಾಯಿಸಿದ್ದಾರೆ. ಇದು 150ಕ್ಕಿಂತ ಹೆಚ್ಚು ಜನ 200ಕ್ಕೆ ಹತ್ತಿರ ಸೇವೆ ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ವ್ಯವಸ್ಥೆಗಳು ಆದಾಗೆ ಭಕ್ತರು ಸೇರುವ ಸಂಖ್ಯೆ ಜಾಸ್ತಿ, ಆದರೆ ಭಕ್ತರುಗಳೆಲ್ಲರೂ ಕೂಡ ಸ್ಪಂದಿಸ್ತಾರೆ. ಉದಾಹರಣೆಗೆ ನಮ್ಮ ಅಭಿಷೇಕ ಕಳೆದ ಸಲ ಡಬ್ಬಲ್ ಉಂಟು ಈ ಸಲ ಶಿವರಾತ್ರಿಯಲ್ಲಿ. ಹಾಗೆ ಹೆಚ್ಚಿನ ದೇಣಿಗೆಯನ್ನೆಲ್ಲ ಹೆಚ್ಚು ಅವರವರೇ ಬಂದು ಕೊಡ್ತಾರೆ. ಈಗ ಮೊನ್ನೆ ಆಮಂತ್ರಣ ಕೊಡುವ ವಿಷಯದಲ್ಲಿ ಬಿಸಿಲು ಕೂಡ ಜಾಸ್ತಿ ಇತ್ತು. ಪೇಟೆಯಲ್ಲಿ ಎಲ್ಲ ಬ್ಯಾಂಡು ವಾಲಗೆಲ್ಲ ಮಾಡಿ ಅಲ್ಲಿ ನುಗ್ಗುನದಾಗೋದು, ರಸ್ತೆ ಬ್ಲಾಕ್ ಆಗೋದು, ಇದಕ್ಕೆಲ್ಲ ಯಾವುದೇ ನಾವು ಅವಕಾಶ ಕೊಡದೆ ಪ್ರತಿ ಆಮಂತ್ರಣವನ್ನು ಕೂಡ ಪ್ರತಿ ಅಂಗಡಿಗೆ ಹೋಗಿ ವ್ಯಾಪಾರಸ್ಥರಿಗೆಲ್ಲ ಪುತ್ತೂರು ಪೇಟೆಯಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಬಹಳ ಡೀಸೆಂಟಾಗಿ ನಾವು ಒಂದು 5-6 ಮಂದಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇಲ್ಲಿಯೂ ಕೂಡ ರಶ್ ಆಗಬಾರ್ದು, ಪೇಟೆ ಎಲ್ಲ ಬ್ಲಾಕ್ ಆಗಬಾರ್ದು, ಗ್ರಾಹಕರಿಗೆ ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಆಗಬಾರ್ದು. ಇವತ್ತು ಜಾತ್ರೆಯಲ್ಲಿ ಕೂಡ ಗದ್ದೆಯಲ್ಲಿ ಕೂಡ CC ಕ್ಯಾಮರಾದ ವ್ಯವಸ್ಥೆ, 3ನೇ ತಾರೀಕಿಗೆ ಈಗ ಟೆಂಡರ್ ಕರೀಲಿಕ್ಕೆ ಇದ್ದೇವೆ. ಅಂಗಡಿಯನ್ನು ಕೂಡ ನಮಗೆ ಅಂಗಡಿಯಲ್ಲಿ ಬಾಡಿಗೆ ಸಿಗ್ತದೆ ಅಂತ ಹೇಳಿ ಸಿಕ್ಕಾಪಟ್ಟೆಯನ್ನು ಮಾಡೋದಿಲ್ಲ. ಜನ ನಿಲ್ಲುವ ಜಾಗೆಯಲ್ಲಿ ನಿಲ್ಲಬೇಕು. ಬೀಚ್ ರಥ ಎಳೆಯುವ ಸಂದರ್ಭದಲ್ಲಿ ಸಿಡಿಮದ್ದಿನ ವ್ಯವಸ್ಥೆ, ಇದಕ್ಕೆಲ್ಲ ಭಾಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡ್ತೇವೆ. ಸಿಡಿಮದ್ದು ಕೂಡ ಹಾಗೆ ಈಗ ಇದು ಭಕ್ತರಿಂದಲೇ ನಾವು ದೇಣಿಗೆ ಪಡೆದು ಭಕ್ತರ ಈ ಸಲದ ಸಿಡಿಮದ್ದನ್ನು ಭಕ್ತರ ಮುಖಾಂತರವೇ ಸಿಡಿಮದ್ದು ನಾವು ಮಾಡಲಿದ್ದೇವೆ. ಎಲ್ಲ ಕೂಡ ವ್ಯವಸ್ಥೆ ಮಾಡಿ ಸರಿಯಾಗಿ ಸಾಗ್ತಾ ಇದೆ. ಇವತ್ತಿನ ಅಧಿಕಾರಿಗಳ ಸಭೆ ಕರೆದಿದ್ದೇವೆ, ಎಲ್ಲ ಇಲಾಖೆಗಳ ಸಭೆ ಕರೆದಿದ್ದೇವೆ. ಅದಕ್ಕೆ ಎಲ್ಲರೂ ಅವರು ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ. ಅವರಿಗೆ ಎಲ್ಲ ಇದು ಸರಿಯಾದ ಸಲಹೆ ಸೂಚನೆಗಳನ್ನು ಅವರ ಬಗ್ಗೆ ಚರ್ಚಿಸಿದ್ದೇವೆ. ಅಭಿವೃದ್ಧಿಯ ಬಗ್ಗೆ, ಜಾತ್ರೆ ಉತ್ಸವದ ಬಗ್ಗೆ, ಬಸ್ಸಿನ ಬಗ್ಗೆ, KEB ಅವರ ಬಗ್ಗೆ, ಆಂಬ್ಯುಲೆನ್ಸಿನ ಬಗ್ಗೆ, ಇದರ ಬಗ್ಗೆ ಎಲ್ಲ ನಾವು ಅವರೊತ್ತಿಗೆ ಚರ್ಚಿಸಿದ್ದೇವೆ. ಅವರು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾರೆ ಹೇಳುವ ನಂಬಿಕೆ ನನಗುಂಟು. ಅದರಲ್ಲಿಯೂ ಭಕ್ತರು ಎಲ್ಲ ರೀತಿಯಲ್ಲಿಯೂ ಸಹಕಾರ ನೀಡುತ್ತಾರೆ ಅಂತ ಹೇಳುವ ನಂಬಿಕೆ ನನಗುಂಟು. ಸ್ವಚ್ಛತೆಯ ಬಗ್ಗೆ ನಾವು ದೇವಸ್ಥಾನದ ವತಿಯಿಂದ ಕೂಡ ನಾವು ಸ್ವಚ್ಛತೆಯ ಬಗ್ಗೆ ಪ್ರತಿ ಅಂಗಡಿಯಿಂದ ಅವರ ಟೆಂಡರ್ ಕೊಡುವಾಗ ಅವರ ಕೈಯಿಂದ ₹100 ತಗೊಂಡು ಅವರ ಕಸಗಳನ್ನೆಲ್ಲ ಸಾಗಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಪುರಸಭೆಯವರು ಕೂಡ ನಮ್ಮೊಂದಿಗೆ ಸಹಕರಿಸುತ್ತಾರೆ. ಅದಲ್ಲದೆ ಎಲ್ಲ ರೀತಿಯಲ್ಲಿಯೂ ಭಕ್ತರು ಈ ಸಲ ಒಳ್ಳೆಯ ಉತ್ಸವದಲ್ಲಿದ್ದಾರೆ. ಅದಂದರೆ ನನಗೆ ಸೇರುವಗಳು ಗೊತ್ತಾಗ್ತದೆ, ದೇಣಿಗೆ ಬರುವಗಳು ಗೊತ್ತಾಗ್ತದೆ, ಸೇವೆಗಳನ್ನು ಮಾಡುವಗಳು ಗೊತ್ತಾಗ್ತದೆ. ಆದ್ದರಿಂದ ಈ ಸಲ ಎಲ್ಲರ ಸಹಕಾರದಿಂದ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ನೆರವೇರಲಿ. ಹಾಗೆ ನೋಡಿ, ವಿಟ್ಲದಲ್ಲಿ ರಥಕ್ಕೆ ಒಮ್ಮೆ ಡ್ರೋನ್ ಬಂದು ತಾಗಿದೆ. ಮತ್ತು ಇಲ್ಲಿ ನಮ್ಮ ಕೊಡಿ ಏರುವಾಗ ಕೂಡ ಡ್ರೋನ್ನ ವ್ಯವಸ್ಥೆಯನ್ನು ಒಂದು 10 ನಿಮಿಷ ಕೊಡಿ ಏರುವಾಗ ಅದನ್ನು ಡ್ರೋನ್ನ ವ್ಯವಸ್ಥೆಯನ್ನು ಮಾಡುವುದಿಲ್ಲ. ಯಾಕಂತೇಳಿದರೆ ಅದು ಗರುಡೆಲ್ಲ ವರ್ಷ ಪ್ರತಿ ಇಲ್ಲಿ ಗರುಡ ಬರುವುದು ಸಂಪ್ರದಾಯ ಆದ ಕಾರಣ ಅದಕ್ಕೆ ಪ್ರಾಬ್ಲಮ್ ಆಗ್ತದೆ. ರಥ ಕೂಡ ಎಳೆಯುವಾಗ
ಪ್ರಾಬ್ಲಮ್ ಬರ್ತದೆ. ಆದ ಕಾರಣ ಡ್ರೋನ್ ವ್ಯವಸ್ಥೆಯನ್ನು ಕೂಡ ನಾವು ನಿಷೇಧಿಸಿದ್ದೇವೆ. ಯಾರು ಕೂಡ ಬೇಸರ ಮಾಡಬೇಡ, ಇದು ನಮ್ಮ ವ್ಯವಸ್ಥೆಗೆ ಬೇಕಾಗಿ ನಾವು ಈ ಕ್ರಮವನ್ನು ಕೈಗೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಭಕ್ತರುಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಜಾತ್ರೋತ್ಸವವನ್ನು ಸಹಕರಿಸಬೇಕಂತೇಳಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಕೇಳಿಕೊಳ್ಳುತ್ತೇವೆ.